ಸೊ ವೀಕ್ಷಕರೇ, ಶೈನ್ ಎಂಟರ್ಪ್ರೈಸಸ್ ಸೀಸನ್ 2 ಎರಡನೇ ಆವೃತ್ತಿಯ 12ನೇ ಡ್ರಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸೊ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಿರುವಂತಹ ನಮ್ಮೆಲ್ಲ ಗ್ರಾಹಕರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ನಾವು. ಸೊ ಇವತ್ತಿನ ಬಹುಮಾನ ಕೂಡ ನಿಮ್ಗೆ ಗೊತ್ತೇ ಇದೆ, 50,000 ಬಂಗಾರ ಇದೆ, ಜೊತೆಗೆ 10 3+7 3 ಸರ್ಪ್ರೈಸ್ ಗಿಫ್ಟ್ಗಳು ನಿಮ್ಮ ಮುಂದುಗಡೆ ಇದೆ. ನಂತರ ಒಂದು 7 ಚಿನ್ನದ ಉಂಗುರ ಕೂಡ ಇದೆ. ಸೊ ನೋಡೋ ಯಾರೆಲ್ಲ ಇವತ್ತು ಅದೃಷ್ಟವಂತರಾಗ್ತಾರೆ ಅಂತ ಹೇಳಿ ಈಗಾಗಲೇ ಆ ಎಲ್ಲ ಸಂಖ್ಯೆಗಳ ವಿವರಗಳು ಕೂಡ ನಿಮಗೆ ತಲುಪಿರ್ಬೋದು. ಈಗಾಗಲೇ ಸರ್ಪ್ರೈಸ್ ಗಿಫ್ಟ್ನ ಆ ಎಲ್ಲ ಸಂಖ್ಯೆಗಳು ಕೂಡ ಶೇಖರಣೆ ಆಗಿದೆ. ಸೊ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿಂತಲೂ ಮುಂಚೆ ಫಿರೋಜ್ ರವರನ್ನ ದಯವಿಟ್ಟು ನಾವು ಅದೇ ರೀತಿ ಶಾಬೀರ್ ರವರು ಕೂಡ ಶಾಬೀರ್ ಭಾಯ್ ಇಬ್ಬರು ಕೂಡ ಬರಬೇಕು. ಸೊ ನ್ಯೂ ಶೈನ್ ಎಂಟರ್ಪ್ರೈಸಸ್ನ ಆಯೋಜಕರಲ್ಲಿ ಎಲ್ಲ ಮುಖಗಳನ್ನು ಕೂಡ ತಾವು ನೋಡಬಹುದಾಗಿದೆ. 12ನೇ ಕಂತಿನ ಡ್ರಾ ಕಾರ್ಯಕ್ರಮ ಇವತ್ತು. ಸೊ ಇನ್ನು ಉಳಿದಿರೋದು ಕೆಲವು ಕಂತುಗಳು, 20 ಕಂತುಗಳ ಸ್ಕೀಮ್ ಹಾಗೂ ಉಳಿತಾಯ ಯೋಜನೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, ನೀವು ಪಾವತಿಸಿದಂತಹ ಆ ದುಡ್ಡಿಗೆ ಸಮನಾದಂತಹ ವಸ್ತುಗಳು ಕೂಡ ನಿಮ್ಗೆ ಸಿಗುತ್ತೆ. ಅದ್ರ ಮಧ್ಯದಲ್ಲಿ ಅದೃಷ್ಟ ಎಂಬ ಆ ಒಂದು ವಿಷಯ ಕೈ ಜೋಡಿಸಿದ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ರೂಪಾಯಿಯ ಬಹುಮಾನಗಳು ನಿಮ್ಮದಾಗುವಂತಹ ಈ ಅವಕಾಶವನ್ನ ಶೈನ್ ಎಂಟರ್ಪ್ರೈಸಸ್ ನಿಮಗೆ ನೀಡಿದೆ. ಸೊ ಬನ್ನಿ ನೋಡುವ ಇವತ್ತು ಯಾರೆಲ್ಲ ಆ ಅದೃಷ್ಟವನ್ನ ತಮ್ಮದಾಗಿಸಿಕೊಳ್ತಾರೆ ಅಂತ ಹೇಳಿ. ಸೊ ಈಗಾಗಲೇ ಆ ಎಂಟಿ ಆಗಿರುವಂತಹ ಬಾಕ್ಸ್ ಅನ್ನ ಒಮ್ಮೆ ನೇರ ಪ್ರಸಾರದಲ್ಲಿ ಕ್ಯಾಮ್ರಾ ಮೂಲಕ ತೋರಿಸಿ, ಅದಕ್ಕೆ ನಾವು ಇವತ್ತಿನ ಸರ್ಪ್ರೈಸ್ ಗಿಫ್ಟ್ನ ಅರ್ಹತೆಯನ್ನ ಪಡೆದಿರುವಂತಹ ಸಂಖ್ಯೆಗಳನ್ನ, ಅಂದ್ರೆ 25ನೇ ತಾರೀಕಿನ ಒಳಗಡೆ ಯಾವೆಲ್ಲ ಗ್ರಾಹಕರು ದುಡ್ಡನ್ನ ನೀಡಿದ್ದಾರೆ, ಸೊ ಅಂತಹ ಗ್ರಾಹಕರ ಟೋಕನ್ ಸಂಖ್ಯೆಗಳನ್ನ ಪ್ರಥಮವಾಗಿ ನಾವು ಆ ಬಾಕ್ಸ್ಗೆ ಸೇರಿಸಿ ಅದರಲ್ಲಿ 10 ಜನರನ್ನ ಆಯ್ಕೆ ಮಾಡ್ತೀವಿ. ಸೊ ಎಸ್, ಎಲ್ಲ ಸರ್ವಸನ್ನದ್ಧವಾಗಿ ನಿಂತಿದೆ. ಆ ಎಲ್ಲ ಸಂಖ್ಯೆಗಳು ಕೂಡ ಆ ಅದೃಷ್ಟ ಪೆಟ್ಟಿಗೆಯನ್ನ ಸೇರ್ತಾ ಇದೆ. ಸೊ ಅದರಲ್ಲಿ ಕೆಲವು ಟೋಕನ್ಗಳಿದೆ, ಎಲ್ಲವೂ ಕೂಡ ಎಸ್ ರೈಟ್. ಸೊ ಪ್ರಥಮವಾಗಿ 3 ಸರ್ಪ್ರೈಸ್ ಗಿಫ್ಟ್ಗಳು, ಈ ಕ್ಯಾಮ್ರಾ ಮೂಲಕ ನೋಡ್ತಿರುವಂತಹ ಈ ಸರ್ಪ್ರೈಸ್ ಗಿಫ್ಟ್ಗಳ ಅದೃಷ್ಟವಂತರು ಯಾರು ಅಂತ ಹೇಳಿ ಪ್ರಥಮವಾಗಿ ನಾವು ಆಯ್ಕೆ ಮಾಡ್ತೇವೆ. ಯಾರಿಂದ ಆಯ್ಕೆ ಮಾಡುವ? ಎಸ್, ಶಫಲ್ 100% ಆ ಶಫಲ್ ಆಗಲೇಬೇಕು. ಸೊ ಒಮ್ಮೆ ಕ್ಯಾಮ್ರಾ ಮುಂದೆ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಶಫಲ್ ಮಾಡಿಬಿಡಿ. ಕೆಲವರಿಗಂತೂ ಇರುತ್ತೆ, ನಾವು ಕೊನೆಗೆ ನೀಡಿದ್ದು ನಮ್ಮ ಸಂಖ್ಯೆ ಮೇಲೆ ಬಾಕಿ ಆಗಿರ್ಬೋದು, ಸೈಡಲ್ಲಿ ಉಳಿದಿರ್ಬೋದು ಅಂತೇಳಿ. ಸೊ ಎಲ್ಲ ಗ್ರಾಹಕರನ್ನ ಸಮನಾಗಿ ನೋಡ್ತಾ ಇರುವಂತಹ ಶೈನ್ ಎಂಟರ್ಪ್ರೈಸಸ್ ಬಹುಮಾನ ಯಾರಿಗೆ ಬಂದರೂ ಕೂಡ ಸಂತೋಷದಿಂದ ಗೌರವದಿಂದ ಅವರಿಗೆ ಬಹುಮಾನವನ್ನ ನೀಡ್ತಾ ಇದೆ. ಸೊ ಶಫಲ್ ಆಯ್ತು. ಸೊ ಶಬೀರ್ ರೆಡಿ ಆಗಿದ್ದೀರಲ್ವಾ? ಎಸ್, 2 ಕೈಯನ್ನ ಒಮ್ಮೆ ಕ್ಯಾಮ್ರಾ ಮೂಲಕ ತೋರಿಸಿ ಒಬ್ಬರನ್ನ ಆಯ್ಕೆ ಮಾಡಿ. ಒಂದು ಬಾರಿಗೆ ಒಬ್ಬರನ್ನೇ, ಇಲ್ಲಂದ್ರೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಪೀಸ್ ಮಾಡುವಂತಹ ಅನಿವಾರ್ಯತೆ ಬರ್ಬೋದು. ಎಸ್, ದ ಫಸ್ಟ್ ನಂಬರ್, ದ ನಂಬರ್ ಈಸ್ 1899 1899 ಬಂತಲ್ವಾ? ಎಸ್, ನಮ್ಯಾ ಎರ್ಮಾಲ್ ಕಂಗ್ರಾಚುಲೇಷನ್ ನಮ್ಯಾರವರೇ. ಒಂದು ಸರ್ಪ್ರೈಸ್ ಗಿಫ್ಟ್ ನಿಮ್ಮದಾಗ್ತಾ ಇದೆ. ಒಳಗಡೆ ಏನಿದೆ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಸರ್ಪ್ರೈಸ್ ಗಿಫ್ಟ್ ಅಂತ ಇದೀವಿ. ಓಪನ್ ಮಾಡಿ, ಒಳ್ಳೆ ಸೊತ್ತೆ ಇರುತ್ತೆ. ಸೊ 2ನೇ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಅಂತೇಳಿ ನೋಡುವ. ದ ಸೆಕೆಂಡ್ ಸರ್ಪ್ರೈಸ್ ಗಿಫ್ಟ್ ವಿನ್ನರ್ ಈಸ್, and the lucky number ಬಂದಾಯ್ತು, and the number is 3-digit number 522 ಸರಿವಾ? 522 ಅದನ್ನು ಕರೆಕ್ಟ್ ಆಗಿ ನೋಡ್ಬೇಕಾಗುತ್ತೆ. ಅಂದ್ರೆ ಒಮ್ಮೆ ಹೇಳಿದ ಮೇಲೆ ಆಮೇಲಂತೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಯಾವ ರೀತಿ ವೈಭವೀಕರಿಸ್ತಾರೆ ಅಂತ ಹೇಳಿದ್ರೆ, ಸೊ 522 ಇಸ್ ದ ಸೆಕೆಂಡ್ ಲಕ್ಕಿ ನಂಬರ್. ಜುನೇಶಾ ಶೇಖ್ ರವರೇ ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್. ಸರ್ಪ್ರೈಸ್ ಗಿಫ್ಟ್ ನಿಮ್ದಾಗ್ತಾ ಇದೆ. ಆ 25ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದ ಪ್ರತಿಫಲ ಇದು. ಪ್ರತಿ ತಿಂಗಳಲ್ಲೂ ಕೂಡ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ನಿಮ್ಮದಾಗಬಹುದು. ಸೊ ಈ ತಿಂಗಳು ಸಿಕ್ಕಿದವರಿಗೆ ಮುಂದಿನ ತಿಂಗಳು ಸಿಗುವುದಿಲ್ಲ ಅಂತ ಹೇಳಿಲ್ಲ, ಎವ್ರಿ ಮಂತ್ ಅಲ್ಲೂ ಕೂಡ ನಿಮ್ಗೆ ಈ ಚಾನ್ಸ್ ಸಿಗಬಹುದು. ಸೊ 3ನೇ ಆಯ್ಕೆ ಕೂಡ ನಡೀಇದೆ. ಅಂಡ್ ದ ಥರ್ಡ್ ಸರ್ಪ್ರೈಸ್ ಗಿಫ್ಟ್ ಅದು ಕೂಡ ಸೆಲೆಕ್ಷನ್ ಆಗಿದೆ, ನಂಬರ್ ಕೂಡ ಬಂದಾಯಿತು. ಅಂಡ್ ದ ನಂಬರ್ ಈಸ್ 2498 ಆಸಿಯಾ ಉಡುಪಿ ಅಲ್ವಾ? ಸೊ ಆಸಿಯಾ ಅವರೇ ಕಂಗ್ರಾಚುಲೇಷನ್ಸ್. ಆಸಿಯಾ ಉಡುಪಿ, ಮೆನಿ ಕಂಗ್ರಾಚುಲೇಷನ್ಸ್. ಶೈನ್ ಎಂಟರ್ಪ್ರೈಸಸ್ ಅಭಿನಂದಿಸ್ತಾ ಇದೆ ನಿಮ್ಮನ್ನ. ಸೊ 3 ಸರ್ಪ್ರೈಸ್ ಗಿಫ್ಟ್ಗಳಾಯ್ತು, ಮುಕ್ತಾಯ ಆಯ್ತು. ಇನ್ನು 7 ಚಿನ್ನದ ಉಂಗುರ ಇದೆ, ಗೋಲ್ಡ್ ರಿಂಗ್. ಸೊ ಅದನ್ನ ಯಾರು ಪಡೆದುಕೊಳ್ತಾರೆ ಅಂತ ಹೇಳಿ ಆಯ್ಕೆ ಮಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಶಬೀರ್ ಭಾಯ್ ಅವರಿದ್ದಾರೆ. ಸೊ ಶಬೀರ್ ಭಾಯ್, ನಿಮ್ಮ ಮೂಲಕ ಇವತ್ತು 7 ಆ ಸರ್ಪ್ರೈಸ್ ಗಿಫ್ಟ್ ನ ಅದೃಷ್ಟವಂತರು ಯಾರು ಅಂತ ಹೇಳಿ ಆಯ್ಕೆ ಆಗ್ಬೇಕಾಗಿದೆ. ಸೊ ಒಮ್ಮೆ
ಆ ಎರಡು ಕೈಯನ್ನ ಒಮ್ಮೆ ಕ್ಯಾಮ್ರಾ ಮೂಲಕ ತೋರಿಸಿಬಿಡಿ. ನೀವೇ ಒಮ್ಮೆ ಶಫಲ್ ಮಾಡಿ, ಆದಷ್ಟು ಎಷ್ಟು ಸಾಧ್ಯವಷ್ಟು ಶಫಲ್ ಮಾಡಿ ಸರ್. ಎಸ್ ಎಸ್ ರೈಟ್. ನಂತರ ಒಮ್ಮೆ ಕೈಯನ್ನ ಹೊರಗೆ ತೆಗೆದು ಮತ್ತೆ ಆಯ್ಕೆ ಮಾಡಿ. ಎಸ್ ಎಸ್, ಒಂದು ರೈಟ್, ಒಂದೇ ಬರಲಿ, ಕರೆಕ್ಟ್. ಎಸ್, ದ ನಂಬರ್ ಈಸ್ 1023 1023 1023 ಇಸ್ ದ ಲಕ್ಕಿ ನಂಬರ್. ಚಿನ್ನದ ಉಂಗುರವನ್ನ ಪಡೆದಿರುವಂತಹ ಸಂಖ್ಯೆ ಇದು. ಗೋಲ್ಡ್ ರಿಂಗ್ ವಿನ್ ಆದಂತಹ ಸಂಖ್ಯೆ 1023. ತರನ್ನುಮ್ ಇಮ್ರಾನ್ ಉಡುಪಿ. ಇಮ್ರಾನ್ ರವರೇ ಕಂಗ್ರಾಚುಲೇಷನ್. ತರನ್ನುಮ್ ಇಮ್ರಾನ್ ರವರಿಗೆ ಈ ಚಿನ್ನದ ಉಂಗುರ ಸಿಗ್ತಾ ಇದೆ. ಸೊ ಕಂಗ್ರಾಚುಲೇಷನ್ಸ್. ಮುಂದಿನ ಆಯ್ಕೆ ನಡೀಲಿ. ಎಸ್, ಆಯ್ಕೆ ಅಂದ್ರೆ ಇದಪ್ಪ, ಕರೆಕ್ಟ್ ಆಗಿ ಶಫಲ್ ಕೂಡ ಆಗ್ತಾ ಇದೆ. ಸೊ ನಂಬರ್ ಈಸ್ 0060. ಸರಿ ಅಲ್ವಾ? ಕರೆಕ್ಟ್ ಅಲ್ವಾ ಇದು? ಅಂಡರ್ಲೈನ್ 0060 ಈಸ್ ದ ಲಕ್ಕಿ ನಂಬರ್. ಎರಡನೇ ಉಂಗುರ ಇದು. 3 ಸರ್ಪ್ರೈಸ್ ಗಿಫ್ಟ್ ಆಯ್ತು. ಎರಡನೇ ಉಂಗುರದ ಆ ಸಂಖ್ಯೆ ಕೂಡ ಬಂದಾಯ್ತು, 0060. ಅಂಡ್ ದ ನೇಮ್ ನಿಮ್ರಾ ತಾಹಿರ್. ನಿಮ್ರಾ ತಾಹಿರ್, ಮ್ಯಾಂಗ್ಳೂರ್. ನಿಮ್ರಾರವರೇ ಕಂಗ್ರಾಚುಲೇಷನ್ಸ್. ಚಿನ್ನದ ಉಂಗುರ ನಿಮ್ಮದಾಗ್ತಾ ಇದೆ. ಸರ್ಪ್ರೈಸ್ ಗಿಫ್ಟ್ ನ ಆ ಒಂದು ಪ್ರತಿಫಲ ನೋಡಿ, 25ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದರ ಪ್ರತಿಫಲ ಇದು. ಚಿನ್ನದ ಉಂಗುರ ಸಿಗ್ತಾ ಇದೆ. ಸೊ ಥರ್ಡ್ ಒನ್, ಇನ್ನೊಂದು ರಿಂಗ್ ಯಾರಿಗೆ ನೋಡುವ. ಒಟ್ಟಾಗಿ 7 ಚಿನ್ನದ ಉಂಗುರ ಇದೆ. ಸೊ 3ನೇ ಚಿನ್ನದ ಉಂಗುರ. and the prize goes to number is 804. 804. 804. 804 is the lucky number. 804 and the name Anwar Sahib Kukikatte. Anwar Sahib ರವರೇ ಚಿನ್ನದ ಉಂಗುರ ನಿಮ್ಮದಾಗ್ತಾ ಇದೆ. ಅನ್ವರ್ ಸಾಹಿಬ್ ಕುಕ್ಕಿಕಟ್ಟೆ, ಕಂಗ್ರಾಚುಲೇಷನ್ಸ್. ಮತ್ತೊಂದು ರಿಂಗು ಕೂಡ ಕುಕ್ಕಿಕಟ್ಟೆ ಪಾಲಾಯಿತು. ಇನ್ನು 4ನೇ ಚಿನ್ನದ ಉಂಗುರ, 4th ಗೋಲ್ಡ್ ರಿಂಗ್. and the number is 1917. 1917. 1917. 1917 ಇದು 4ನೇ ಚಿನ್ನದ ಉಂಗುರ. ರುಕ್ಸಾನಾ ಕಾಪು. ಸೊ ರುಕ್ಸಾನಾರವರೇ ಕಂಗ್ರಾಚುಲೇಷನ್ಸ್. 1917 ಸಂಖ್ಯೆ ನಿಮ್ಮ ಆ ಸದಸ್ಯತ್ವಕ್ಕೆ ಚಿನ್ನದ ಉಂಗುರ ಬಂದಿದೆ. ಸೊ ಮೆನಿ ಕಂಗ್ರಾಚುಲೇಷನ್ಸ್. ಇನ್ನು 3 ಚಿನ್ನದ ಉಂಗುರ ಬಾಕಿ ಇದೆ. ಎಸ್ ಶಬೀರ್ ಭಾಯ್, ಕಂಟಿನ್ಯೂ. 5ನೇ ಉಂಗುರ ಯಾರಿಗೆ ನೋಡುವ. 5ನೇ ಚಿನ್ನದ ಉಂಗುರ 1994. 1994. 1994. 1994 is the lucky number. 5ನೇ ಚಿನ್ನದ ಉಂಗುರ ಪಡೆದಿರುವಂತಹ ಈ ಅದೃಷ್ಟ ಸಂಖ್ಯೆ 1994. ಅರುವಾ ಕಟ್ಪಾಡಿ. ಅರುವಾರವರೇ ಕಂಗ್ರಾಚುಲೇಷನ್ಸ್. ಕಟ್ಪಾಡಿ ಪ್ರದೇಶದ ಅರುವಾರವರಿಗೆ 5ನೇ ಚಿನ್ನದ ಉಂಗುರ ಬಂದಿದೆ. ಇನ್ನು 2 ಬಾಕಿ ಇದೆ. ಎಸ್, 6ನೇ ಚಿನ್ನದ ಉಂಗುರ ಯಾರಿಗೆ ನೋಡುವ. 6ನೇ ಚಿನ್ನದ ಉಂಗುರ ಅಂಡ್ ದ ನಂಬರ್ ಇವತ್ತೇನು 3 ಡಿಜಿಟ್ ನಂಬರ್ ಇದ್ದೆ, ಬಹಳ ಲಕ್ಕಿ ಟೈಮಿಂಗ್ ಇದೆ ಇವತ್ತು. ಸೊ 615. 615 is the lucky number. 615. 615. ಶಮೀರಾ ಬಾನು, ಕಂಗ್ರಾಚುಲೇಷನ್ ಶಮೀರಾ ರವರೇ. ಸಮೀರಾ ಬಾನು ಸುರತ್ಕಲ್ ಪ್ರದೇಶದ ಶಮೀರಾ ಬಾನುರವರಿಗೆ ಚಿನ್ನದ ಉಂಗುರ ಸಿಗ್ತಾ ಇದೆ. ಸೊ ಮೆನಿ ಕಂಗ್ರಾಚುಲೇಷನ್ ಶಮೀರಾ ಬಾನುರವರೇ. 6 ಚಿನ್ನದ ಉಂಗುರ ಆಯ್ತು. ಇನ್ನು ಕೊನೆಯ ಉಂಗುರ ಒಂದು ಬಾಕಿ ಇದೆ. ಶಬೀರ್ ಭಾಯ್, ಲಾಸ್ಟ್ ಒನ್. ಸ್ವಲ್ಪ ಶಫಲ್ ಆಗಿಯೇ ತೆಗಿರಿ. ಕೆಲವರು ಸಿಗದೆ ಇರೋರು ಫಸ್ಟಿಗೆ ಸ್ವಲ್ಪ ಶಫಲ್ ಮಾಡಿದ್ರು, ಆಮೇಲೆ ಸ್ವಲ್ಪ ಸ್ಲೋ ಆದ್ರು ಅಂತೇಳಿ ಹೇಳೋದಕ್ಕೆ ಈ ನಾಲ್ಗೆಲ್ಲಿ ಏನ್ ಬೇಕಾದ್ರೂ ಅಭಿಪ್ರಾಯ ಹೇಳ್ತಾರೆ ಬಿಡಿ. ಅಂದ್ರೆ ಪ್ರತಿಯೋರ್ವ ಸದಸ್ಯರಿಗೂ ಕೂಡ ಆಸೆ ಇದ್ದೇ ಇರುತ್ತೆ, ಪ್ರತಿ ತಿಂಗಳಲ್ಲಿ ದುಡ್ಡು ಪಾವತಿಸುವಾಗ ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಅಂಡ್ 7th ರಿಂಗ್ ನಂಬರ್ ಬಹಳ ಅದ್ಭುತವಾದ ಸಂಖ್ಯೆ ಇದು. ಸೊ ಇಂಥ ಸಂಖ್ಯೆ ಬರಬೇಕಾದ್ರೆ ಕೆಲವೊಮ್ಮೆ ನಮ್ಮ ಮಾತುಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಶಬೀರ್ ಭಾಯ್. ಅಂಡ್ ದ ನಂಬರ್ ಈಸ್ 3 ಡಿಜಿಟ್ ನಂಬರ್ ಇದು. ಫಸ್ಟ್ ನಂಬರ್ is 6 and the second number one more 6
ಮೂರನೇ ನಂಬರ್ ಬಂದ್ಬಿಟ್ಟು ದ ಸೇಮ್ ನಂಬರ್ 666 is the lucky number. ಬಹಳ ಫ್ಯಾನ್ಸಿ ಸಂಖ್ಯೆ ಇದು. 666 is the lucky number. 666 is the lucky number. ಸೊ ಇಲ್ಲಿಗೆ 7 ಆ ಉಂಗುರಗಳು 3 ಸರ್ಪ್ರೈಸ್ ಗಿಫ್ಟ್, ಒಟ್ಟು 10 ಸರ್ಪ್ರೈಸ್ ಗಿಫ್ಟ್ ನ ಆಯ್ಕೆ ನಡೆದಿದೆ. ಇನ್ನು ಉಳಿದಿರೋದು 25ನೇ ತಾರೀಕಿನ ನಂತರ ದುಡ್ಡು ನೀಡಿದವರ ಸಂಖ್ಯೆ ಸೇರಿಸುವುದು. ನಶ್ವೀರ್ ತೊಕ್ಕೋಟು, ಕಂಗ್ರಾಚುಲೇಷನ್ ನಶ್ವೀರ್ ಅವರೇ. 366 ಸಂಖ್ಯೆಯ ನಿಮ್ಮ ಕಾರ್ಡ್ಗೆ ಚಿನ್ನದ ಉಂಗುರ ಬಂದಿದೆ. ಸೊ ನಶ್ವೀರ್, ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್. ಇಲ್ಲಿಗೆ 7 ಚಿನ್ನದ ಉಂಗುರ, 3 ಸರ್ಪ್ರೈಸ್ ಗಿಫ್ಟ್, 10 ಆ ಸರ್ಪ್ರೈಸ್ ಗಿಫ್ಟ್ ಗಳ ಆಯ್ಕೆ ಮುಕ್ತಾಯ ಆಯ್ತು. ಉಳಿದಿರೋದಿನ್ನು 50,000 ಬಂಗಾರ ಯಾರಿಗೆ ಅಂತ ಹೇಳಿ. ಮಳೆಗಾಲದಲ್ಲಂತೂ 50,000 ಬಂಗಾರ ಸಿಕ್ಕಿದ್ರೆ ಹಬ್ಬಬ್ಬ ಅಂತ ಹೇಳಿ ಬಾಚಿಕೊಳ್ಳೋ ಜನರು ಅದು ಯಾರೇ ಆದ್ರೂ ಸರಿ. ಅಂದ್ರೆ ನಮ್ಮ ಈ ಸ್ಕೀಮ್ ನಲ್ಲಿ ಇರುವುದಂತೂ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರು ಜಾಸ್ತಿ. ಸೊ ಹಾಗಾಗಿ 50,000 ಅಂತ ಹೇಳಿದ್ರೆ ಕಡಿಮೆ ಮೌಲ್ಯ ಖಂಡಿತ ಅಲ್ಲ. ಸೊ ನೋಡುವ, ಆಫ್ಟರ್ 25 ನ ಆ ಟೋಕನ್ ಸಂಖ್ಯೆಗಳನ್ನ ಸೇರಿಸಿ ನಂತರ ನಮ್ಮ ಸರ್ಪ್ರೈಸ್ ಗಿಫ್ಟ್ ನ ಸಂಖ್ಯೆಗಳನ್ನು ಕೂಡ ಒಳಗಡೆ ಹಾಕ್ಲಿಕ್ಕಿದ್ದೇವೆ. ಆ ಅದೃಷ್ಟದ ಪೆಟ್ಟಿಗೆಗೆ ಸೇರಿಸೋದ್ರ ಮೂಲಕ 50,000 ಬಂಗಾರ ಯಾರಿಗೆ ಅಂತೇಳಿ ಆಯ್ಕೆ ಮಾಡ್ತೇವೆ. ಸೊ ಅದ್ರ ಜೊತೆಗೆ ಆ ಸರ್ಪ್ರೈಸ್ ಗಿಫ್ಟ್ ನ 10 ಸಂಖ್ಯೆಗಳನ್ನ ಮತ್ತೆ ಸೇರಿಸಬೇಕಾಗಿದೆ. ಸೊ 249858221899102300608046 ಎಲ್ಲ ಸಂಖ್ಯೆಗಳು ಕೂಡ ಬಿದ್ದಾಯ್ತು. ಸೊ ಆ ಎಲ್ಲ ಸಂಖ್ಯೆಗಳನ್ನ ಮತ್ತೆ ಸೇರಿಸಿ ಒಮ್ಮೆ ಶಫಲ್ ಮಾಡಿ ಫಿರೋಸ್. 50,000 ಬಂಗಾರ ಇದೆ. ನೋಡುವ ಇವತ್ತು ಯಾರು ಆ 50,000 ಬಂಗಾರದ ಮಾಲೀಕರಾಗ್ತಾರೆ, ಅದೃಷ್ಟದ ಮಾಲೀಕರಾಗ್ತಾರೆ ನೋಡುವ. ಸೊ ಶಬೀರ್ ಬೈರವರೇ, ಇಷ್ಟರವರೆಗೆ ಜನರ ಆ ಬೆರಳಿಗೆ ಉಂಗುರವನ್ನು ತೊಡಿಸಿದ್ದಾಯ್ತು. ಒಂದು 7 ಜನರನ್ನ ಆಯ್ಕೆ ಮಾಡಿದ್ರಿ. ಈಗ 50,000 ಅಂತ ಹೇಳಿದ್ರೆ ಒಂದು ಸರ ಮಾಡ್ಬೋದು, ಆ ಬಂಗಾರದ ಒಂದು ಸರ ಮಾಡ್ಬೋದು. ಸೊ ಅದು ಯಾರಿಗೆ ಅಂತ ಹೇಳಿ ನೋಡುವ, ನಿಮ್ಮಿಂದಲೇ ಆಯ್ಕೆ ನಡೀಲಿ. ಸೊ 50,000 ವರ್ತ್ ಗೋಲ್ಡ್ ಅಂಡ್ ದ ಪ್ರೈಸ್. ಬನ್ನಿ, ಎಸ್, ಶಫಲ್ ಮಾಡಿ ಒಬ್ಬರನ್ನ ಆಯ್ಕೆ ಮಾಡಿ. ಈಗ ತೆಗೆಯುವಂತಹ ಆ ಒಂದು ಅದು ಆ ಪ್ಲಾಸ್ಟಿಕ್ ನ ಒಂದು ಟೋಕನ್ ಆದ್ರೂ ಕೂಡ 50,000 ವ್ಯಾಲ್ಯೂ ಇದೆ. ಬಂಗಾರ 50,000 ಬಂಗಾರ ಸಿಗ್ತಾ ಇದೆ. ಸಖತ್ತಾಗಿ ಶಫಲ್ ಮಾಡಿದ್ದಾರೆ ಬಿಡಿ, ಯಾರು ಏನು ಕಮೆಂಟ್ ಮಾಡುವಾಗೇ ಇಲ್ಲ, ಅಷ್ಟು ಸೂಪರ್ ಆಗಿ ಶಫಲ್ ಆಗಿದೆ. ಅಂಡ್ ದ ನಂಬರ್ ಏನೋ 3 ಡಿಜಿಟ್ ನಂಬರ್ ಅಂತ ಹೇಳಿದ್ರೆ ಶಬೀರ್ ಬಾಯಿಗೆ ತುಂಬಾ ಇಷ್ಟ ಅಂತ ಹೇಳಿ ಕಾಣುತ್ತೆ. ಸೊ 50,000 ವರ್ತ್ ಗೋಲ್ಡ್ ಗೋಸ್ ಟು 637. 637 is the very lucky number. ಇವತ್ತಿನ 50,000 ಬಂಗಾರ ಜಯಿಸಿದಂತಹ ಸಂಖ್ಯೆ ಇದು 637. ಮನ್ವಿತ್ ಉಡುಪಿ. ಮನ್ವಿತ್ ರವರೇ, ಎಷ್ಟು ಸುಂದರವಾಗಿದೆ ನಿಮ್ಮ ಹೆಸರು. ಅಷ್ಟೇ ಸುಂದರವಾಗಿ ಇವತ್ತು ಅದೃಷ್ಟ ಕೂಡ ನಿಮ್ ಕೈ ಜೋಡಿಸಿದೆ. ಸೊ ಮನ್ವಿತ್ ರವರೇ, 637 ಸಂಖ್ಯೆಯ ನಿಮ್ಮ ನಂಬರಿಗೆ 50,000 ಬಂಗಾರ ಬಂದಿದೆ. ಸೊ ಮನ್ವಿತ್ ರವರಿಗೆ ನೇರ ಆ ದೂರವಾಣಿ ಕರೆಯನ್ನ ಮಾಡುವುದರ ಮೂಲಕ ಈ ಸಂತೋಷದ ಸುದ್ದಿಯನ್ನ ಅವರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ 637 ಸರಿಯಾಗಿ ನೋಡ್ಕೊಳ್ಳಿ ಒಮ್ಮೆ. 637 ಇಸ್ ದ ಲಕ್ಕಿ ನಂಬರ್. ಇವತ್ತು 12ನೇ ಕಂತಿನ ಡ್ರಾ ಕಾರ್ಯಕ್ರಮ ಇವತ್ತು ನಾವು ನಡೆಸ್ತಾ ಇದ್ದೀವಿ. ಸೊ ಮುಂದಿನ ಕಂತು 13ನೇ ಕಂತು 50,000 ಗಿಫ್ಟ್ ವೋಚರ್ ಪ್ಲಸ್ 10 ಸರ್ಪ್ರೈಸ್ ಗಿಫ್ಟ್. ಅದೇ ರೀತಿ 14ನೇ ಕಂತಿನಲ್ಲಿ ಆಕ್ಟಿವಾ ಹೋಂಡಾ ಇದೆ. 15ನೇ ಕಂತಿನಲ್ಲಿ 70,000 ಗಿಫ್ಟ್ ವೋಚರ್ ಇದೆ. 16ನೇ ಕಂತಿನಲ್ಲಿ ಮತ್ತೆ ಆಕ್ಟಿವಾ. 17ನೇ ಕಂತಿನಲ್ಲಿ 50,000 ಚಿನ್ನ ಇದೆ. ಹಲೋ, ಮನ್ವಿತ್ ರವರ? ಮನ್ವಿತ್ ಮಾತಾಡ್ತಾ ಇದ್ದಾರಾ? ಈ ಮನ್ವಿತ್ ಯಾರು ಅಂತ ಹೇಳ್ಬೋದಾ ಮೇಡಮ್? ನಿಮ್ಮ ಮಗ. ಎಷ್ಟು ವರ್ಷ ಆಯ್ತು ಮನ್ವಿತ್ಗೆ? 12 ವರ್ಷ ಆಯ್ತು. 7ನೇ ಕ್ಲಾಸ್ ಶಾಲೆ ಕಳೀತಾ ಇದ್ರೆ 6ನೇ ಕ್ಲಾಸಾ? 7th ಆಯ್ತಲ್ವಾ? ಸೊ ನಾವು ಶೈನ್ ಎಂಟರ್ಪ್ರೈಸಸ್ ಇಂದ ಫೋನ್ ಮಾಡ್ತಾ ಇದೀವಿ ಮೇಡಮ್. ಸರ್ ನೋಡಿ, ಸೌಂಡ್ ಕೂಡ ಚೇಂಜ್ ಆಯ್ತು. ಶೈನ್ ಎಂಟರ್ಪ್ರೈಸಸ್ ಇಂದ ಫೋನ್ ಬಂದಿದೆ ಅಂತ ಹೇಳಿದ ಮೇಲೆ ಏನಾದ್ರೂ ಒಂದು ಸಂತೋಷದ ಸುದ್ದಿ ಇರ್ಬೇಕು ಅಂತ ಹೇಳಿ ಅಲ್ವಾ? ನಂಬರ್ ಗೊತ್ತಾಗ್ಲಿಲ್ಲ ಅಲ್ವಾ? ನಿಮ್ಮ ಕಾರ್ಡ್ ಸಂಖ್ಯೆ ಹೇಳ್ಬೋದಾ? ಎಷ್ಟು ನಿಮ್ಮ ಕಾರ್ಡ್ ಸಂಖ್ಯೆ? ಹಾ, ಮೊಬೈಲ್ ಅಲ್ಲಿ ಇರ್ಬೋದಲ್ಲ. ಈಗ ಸಂತೋಷ ಆಯ್ತಲ್ವಾ? ಬೇಗ ಸಿಗುತ್ತೆ ನಂಬರ್ ಎಲ್ಲಿದ್ರು ಕೂಡ. ಅದು ಕಷ್ಟ ಆಗುವುದಾದ್ರೆ ಪರವಾಗಿಲ್ಲ. ಬೇಡ ಬಿಡಿ. ಮನ್ವಿತ್ ಅಂತ ಹೇಳಿ ನಿಮ್ಮ ಹೆಸರು ಸಿಕ್ಕಿದೆ ಸಾಕು, ನಿಮ್ಮ ಮಗನ ಹೆಸರು. ಸೊ ಶಾಲೆ ಆರಂಭ ಆಗ್ತಾ ಇದೆ.
ಅಲ್ವಾ? ಹೌದು ಸರ್. ಏನು ಉದ್ದೇಶ ಇತ್ತು ಮೊದಲಿಗೆ ಈ ಸ್ಕೀಮ್ಗೆ ಸೇರ್ಬೇಕಾದ್ರೆ ತಿಂಗಳಲ್ಲಿ 600 ರೂಪಾಯಿ ಪಾವತಿ ಮಾಡ್ತಾ ಇದ್ರಿ, ಏನು ಉದ್ದೇಶ ಇತ್ತು? ಏನ್ ಬಹುಮಾನ ಸಿಗ್ಬೇಕು ಅಂತೇಳಿ? ಒಂದು ಉಂಗುರ ಸಿಕ್ಕಿದ್ರೆ ಸಾಕು ಅಂತ ಹೇಳಿತ್ತಾ? ಅಲ್ಲ, ಅದು ನಮ್ಮ ಲೆಕ್ಕ ಅಲ್ವಾ ಸರ್? ಅಲ್ವಾ? ಲಕ್ ಅಂದ್ರೆ ಅದೃಷ್ಟ ಎಷ್ಟು ದೊಡ್ಡದಾದ್ರೂ ಪರವಾಗಿಲ್ಲ, ನಮ್ಮಂತವರಿಗೆ ಎಷ್ಟು ದೊಡ್ಡ ಮೊತ್ತದ್ದಾದ್ರೂ ಬೇಕೇ ಬೇಕಲ್ವಾ? ಹೌದು ಸರ್. ಸೊ ಮೇಡಮ್, ನಿಮ್ಮ ಮಗ ಮನ್ವಿತ್ ಬಹಳ ಸುಂದರ ಹೆಸರು. ಸೊ ಆ ಹೆಸರಿನಲ್ಲಿ ಅದೃಷ್ಟ ಕೂಡ ಸೇರಿದೆ ಎಂಬುದಕ್ಕೆ ಇವತ್ತು ಶೈನ್ ಎಂಟರ್ಪ್ರೈಸಸ್ ನ 12ನೇ ಡ್ರಾ ಸಾಕ್ಷಿ ಆಗ್ತಾ ಇದೆ. 50,000 ಬಂಗಾರ ನಿಮ್ಮ ನಂಬರ್ಗೆ ಬಂದಿದೆ ಮೇಡಮ್. ಹಾ ಸರ್. ಸೊ ಖುಷಿ ಆಯ್ತಾ? ಹಾ ಸರ್, ಥ್ಯಾಂಕ್ ಯು. ಸೊ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸುತ್ತಮುತ್ತಲಿದ್ದವರೆಲ್ಲ ಕಿವಿ ಕೊಟ್ರ ಗೊತ್ತಾಯ್ತಾ ಅವರಿಗೂ ಕೂಡ? ಹೌದು ಸರ್. ಸೊ ಪಾರ್ಟಿ ಕೇಳಿದ್ರೆ ಬಿಡೋ ಆಗಿಲ್ಲ ಹಾಗಾದ್ರೆ. ಹಾ ಸರ್. ಪಾರ್ಟಿ ಬೇಕು ಅಂತ ಹೇಳಿ ಸೌಂಡ್ ಬರ್ತಾ ಇದೆ ನೋಡಿ ಅಲ್ವಾ? ಸೊ ಸಂಬಳದ ದಿವಸ ಸ್ವಲ್ಪ ಬೇಗನೆ ಹೊರಟು ಬಿಡಿ, ಅವ್ರಿಗೆ ಗೊತ್ತೇ ಮಾಡಬೇಡಿ ಸಂಬಳ ಸಿಕ್ಕಿದೆ ಇವತ್ತು ಅಂತ ಹೇಳಿ. ಆಯ್ತು ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್. ಹಾ ಸರ್. ಸೊ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್ ತಾವು? ನಾನು ಇಲ್ಲಿ ಡಯನಾ ಟಾಕೀಸ್ ಹತ್ರ, ಇದು ದುರ್ಗಾ ಮೆಡಿಕಲ್ ಸರ್. ದುರ್ಗಾ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ವಾ? ಹೌದು. ಸೊ ಇಷ್ಟರವರೆಗೆ ಜನರ ಆ ಚಿಕಿತ್ಸೆಗೆ ಬೇಕಾದಂತಹ ಮಾತ್ರೆಗಳನ್ನ ಕೊಡ್ತಾ ಇದ್ರಿ, ಆದ್ರೆ ನಿಮ್ಗೆ ಬೇಕಾದಂತಹ ಬಂಗಾರ ಇವತ್ತು ಶೈನ್ ಎಂಟರ್ಪ್ರೈಸಸ್ ನೀಡಿದೆ ನಿಮ್ಗೆ. ಹಾ, ತುಂಬಾ ಖುಷಿ ಆಯ್ತು ಸರ್. ಎಸ್, ಅದು ಈ ಖುಷಿ ಅಲ್ಲಿ ಬ್ಲಾಸ್ಟ್ ಆಗ್ಲಿಕ್ಕಿಲ್ಲ, ಮನೆಗೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಬ್ಲಾಸ್ಟ್ ಆಗ್ಬೋದು. ಅದು ಇಲ್ಲಿ ಅವ್ರ ಜೊತೆ ಬ್ಲಾಸ್ಟ್ ಮಾಡುವಾಗಿಲ್ವಲ್ವಾ? ಕೆಲಸದವ್ರ ಜೊತೆ ಪಾರ್ಟಿ ಸ್ವಲ್ಪ ಜಾಸ್ತಿಯಾಗಿ ಕೇಳ್ಬೋದು. ಸೊ ಏನೇ ಆಗ್ಲಿ, ಅದೃಷ್ಟ ನಿಮ್ಮ ಕೈ ಜೋಡಿಸಿದೆ. ಅದೃಷ್ಟ ಕೈ ಬಿಡ್ಲಿಲ್ಲ. ನಿಮ್ಗೆ ಯಾವ ವಿಶ್ವಾಸದಿಂದ ಶೈನ್ ಎಂಟರ್ಪ್ರೈಸಸ್ಗೆ ನೀವು ಮೆಂಬರ್ಶಿಪ್ ಅನ್ನ ತಗೊಂಡಿದ್ರೋ ಆ ವಿಶ್ವಾಸ ಅಂತೂ ಖಂಡಿತವಾಗಿಯೂ ಸುಳ್ಳಾಗ್ಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸದಸ್ಯತ್ವವನ್ನು ಪಡೆದುಕೊಂಡದಕ್ಕೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಸ್ಕೀಮ್ ನ ಈ ಉಪಯೋಗವನ್ನ ತಾವು ಪಡೆದುಕೊಂಡ್ರಿ. ಇವತ್ತು ಅದರ ಪ್ರತಿಫಲ ಕೂಡ ನಿಮ್ಗೆ 50,000 ಬಂಗಾರದ ರೂಪದಲ್ಲಿ ಸಿಕ್ಕಿದೆ. ಸೊ ಮೆನಿ ಕಂಗ್ರಾಚುಲೇಷನ್ಸ್ ಮೇಡಮ್. ಮನ್ವಿತ್ ಅವರಿಗೂ ಒಂದು ದೊಡ್ಡ ಕಂಗ್ರಾಟ್ಸ್ ಹೇಳಿ. ಆಯ್ತು ಸರ್. ಶೈನ್ ಎಂಟರ್ಪ್ರೈಸಸ್ ಪರವಾಗಿ ಮನ್ವಿತ್ ಅವರಿಗೂ ಕೂಡ ಒಂದು ಅಭಿನಂದನೆ ಹೇಳಿ. ಸೊ ಖಂಡಿತವಾಗಿಯೂ ಮತ್ತೆ ನಿಮ್ಮನ್ನ ನಾವು ಸಂಪರ್ಕ ಮಾಡೇ ಮಾಡ್ತೀವಿ. ನಮ್ಮ ಜೊತೆ ಯಾವ ರೀತಿ ನೀವು ಆ ಒಂದು ಅತ್ಯುತ್ತಮ ವ್ಯವಹಾರವನ್ನ ನಡೆಸಿದೀರಾ, ಇನ್ನು ಮುಂದಕ್ಕೂ ಕೂಡ ನಿಮ್ಮ ಸಹಕಾರ ನಮ್ಮ ಜೊತೆಗೆ ಇರಲಿ ಮೇಡಮ್. ಹಾ, ಮಾಡ್ತೇವೆ ಸರ್. ಹಾ. ಥ್ಯಾಂಕ್ ಯು ವೆರಿ ಮಚ್. ಸರ್, ಹಾ. ಸೊ ವೀಕ್ಷಕರೇ, ಇದು ಮನ್ವಿತ್ ರವರ ತಾಯಿಯ ಮಾತು. ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆ. 50,000 ಬಂಗಾರ ಅಂತ ಹೇಳಿದ್ರೆ ಸಾಧಾರಣ ದೈನಂದಿನ ದುಡಿಮೆಗೆ ಹೋಗುವವರಿಗಂತೂ ಬಹಳ ದೊಡ್ಡ ವಿಚಾರ ಇದು. ಅವರ ಆ ಸಂತೋಷ ಭಾವೋದ್ವೇಗವಾಗಿ ಅವ್ರು ಮಾತಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಆದ್ರೂ ಕಟ್ಟಿಕೊಂಡಿದ್ದಾರೆ. ಮನೆಗೆ ಹೋದ್ಮೇಲೆನೆ ಮಗುವನ್ನ ಅಪ್ಪಿ ಇಟ್ಕೊಂಡು ಆ ಸಂತೋಷವನ್ನು ಅವರು ವ್ಯಕ್ತಪಡಿಸಬಹುದು. ಸೊ ಏನೇ ಆಗ್ಲಿ, ಈ ಶೈನ್ ಎಂಟರ್ಪ್ರೈಸಸ್ ನಿಂದ ಪ್ರತಿ ತಿಂಗಳು ಬಹುಮಾನ ಪಡೆದವರಲ್ಲಿ ಹೆಚ್ಚಿನವರು ಮಧ್ಯಮ ವರ್ಗದವರು, ಬಡವರೇ. ಅವರ ಆ ಸಂತೋಷವನ್ನ ನೋಡಿದಾಗಲೇ ಶೈನ್ ಎಂಟರ್ಪ್ರೈಸಸ್ಗೂ ಕೂಡ ನಾವು ಮಾಡಿದಂತಹ ಈ ಯೋಜನೆ ಸಾರ್ಥಕ ಆಯಿತು. ಯಾವ ಉದ್ದೇಶದಿಂದ ನಾವು ಈ ಯೋಜನೆಯನ್ನ ಹಾಕೊಂಡಿದ್ವಿ, ಆ ಯೋಜನೆ ತಲುಪುವಂತಹ ಜಾಗ ಏನಿದೆ ಅದು ಸರಿಯಾದ ಜಾಗಕ್ಕೆ ಆ ಬಾಣ ಬೀಳಬೇಕಾದ್ರೆ ಖಂಡಿತವಾಗಿಯೂ ಹೆಮ್ಮೆ ಆಗ್ತಾ ಇದೆ. ಸೊ ಶೈನ್ ಎಂಟರ್ಪ್ರೈಸಸ್ ನ ಈ ಪ್ರಯತ್ನ ಯಶಸ್ವಿ ಆಗಲು ಕಾರಣಕರ್ತರು ನೀವು. ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಸದಾ ಶೈನ್ ಎಂಟರ್ಪ್ರೈಸಸ್ ಮೇಲೆ ಇರಲಿ ಎಂಬ ಆ ವಿಶ್ವಾಸದ ಮಾತುಗಳನ್ನ ಹೇಳುತ್ತಾ, ಮುಂದಿನ ಕಂತಿನಲ್ಲಿ 50,000 ವೋಚರ್ ಹಾಗೂ 10 ಸರ್ಪ್ರೈಸ್ ಗಿಫ್ಟ್ ಇದೆ. ಸೊ ಸರ್ಪ್ರೈಸ್ ಗಿಫ್ಟ್ ನ ದಿನಾಂಕ ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು 28ನೇ ತಾರೀಕಿಗೆ ಡ್ರಾ ಅಲ್ವಾ ಅಂತೇಳಿ ಮರ್ತು ಬಿಡ್ತೀರಾ, ಮಳೆಗಾಲ ಬೇರೆ. ಸೊ 25ನೇ ತಾರೀಕಿನ ಒಳಗಡೆ ಸಣ್ಣ ಅಮೌಂಟ್ 600 ರೂಪಾಯಿ. ಆದಷ್ಟು ಬೇಗ, ಇವತ್ತಂತೂ ಲೇಟ್ ಮಾಡುವಂತಹ ಆ ಒಂದು ಪ್ರಮೇಯನೇ ಇಲ್ಲ. ಕ್ಷಣ ಮಾತ್ರದಲ್ಲಿ UPI ಟ್ರಾನ್ಸಾಕ್ಷನ್ ಮೂಲಕ ಕಳಿಸಿಬಿಡ್ಬೋದು. ಸೊ ಆ ಕಳಿಸುವಾಗ ನಿಮ್ಮ ಕಾರ್ಡ್ ಸಂಖ್ಯೆ ಕೂಡ ಅಗತ್ಯವಾಗಿ ಕಳಿಸಿಕೊಡಿ. ಜೊತೆಗೆ ಆ ಕಳೆದ ಕಂತುಗಳಲ್ಲಿ ಎಡೆಯಲ್ಲಿ ನೆನಪಿಲ್ದಿನೋ ಅಥವಾ ಬಾಕಿ ಆಗಿಬಿಟ್ಟ ಮೇಲೆ ಪರವಾಗಿಲ್ಲ ಕೊನೆಗೆ ಕೊಡ್ಬೋದು ಅಂತೇಳಿ 1-2 ಕಂತುಗಳು ಬಾಕಿ ಇರ್ಬೋದು. ಸೊ ಕಂತುಗಳು ಮುಗಿತಾ ಬಂತು. ಹಾಗಾಗಿ ನಿಮ್ಮ ಕಳೆದ ಕಂತುಗಳಲ್ಲಿ ಯಾರಾದರೂ ಬಾಕಿ ಇಟ್ಟಿದ್ರೆ ನೆನಪಿಟ್ಕೊಂಡು ಅದನ್ನ ತಲುಪಿಸಿಬಿಡಿ. ಏನಾದರೂ ನಿಮಗೆ ಆ ಮಾಹಿತಿ ಬಗ್ಗೆ, ನೀವು ಎಷ್ಟು ದುಡ್ಡು ನೀಡಿದ್ದೀರಾ, ಎಲ್ಲಿ ಬಾಕಿ ಇದೆ ಅಂತೇಳಿ ಮಾಹಿತಿ ಬೇಕಿದ್ರೆ ನಮ್ಮ ಕಚೇರಿಗೆ ಫೋನ್ ಮಾಡಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಸೊ ಮುಂದಿನ ಕಂತಿನಲ್ಲಿ ಮತ್ತೆ 50,000 ವೋಚರ್ ಹಾಗೂ 10 ಸರ್ಪ್ರೈಸ್ ಗಿಫ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಅಲ್ಲಿಯವರೆಗೂ ಎಸ್ ಶೋರ್, ಅದನ್ನ ಹೇಳಲಿಕ್ಕೆ ಮರ್ತೇ ಬಿಟ್ಟೆ. ಆಕಾಶ್ ಪ್ರತಿ ಬಾರಿ ಕೂಡ ಆಕಾಶ್ ಅವರು ಇರ್ತಾರೆ ನಿಮ್ಮ ಮುಂದೆ. ಸೊ ನಾನು 3ನೇ ಬಾರಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾ ಇದ್ದೀನಿ ಅಲ್ವಾ? ಕರೆಕ್ಟ್ ಅಲ್ವಾ? 3rd ಟೈಮ್ ಇದು. ಸೊ ಆಕಾಶ್ ಅವರ ಆ ಅನುಪಸ್ಥಿತಿಯಲ್ಲಿ ಇವತ್ತು ನಾನು ಬಂದಿದ್ದೀನಿ. ಸೊ ಮುಂದಿನ ಬಾರಿಗೆ ಆಕಾಶ ಇರ್ತಾರೆ, ನೋಡ್ತಾ ಇರ್ಬೋದು ಅವ್ರ ಲೈವ್ ಅನ್ನು ಕೂಡ. ಆಕಾಶ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ವೆರಿ ಮಚ್. ನನಗೂ ಕೂಡ ಒಂದು 2-3 ಸಲ ಈ ಉಡುಪಿ ಕಡೆಗೆ ನಿರೂಪಣೆ ಮಾಡುವಂತಹ ಅವಕಾಶ ಕೂಡ ನನಗೆ ಸಿಕ್ಕಿದೆ. ಸೊ ಏನೇ ಆಗ್ಲಿ, ಮುಂದಿನ ಆ ಕಂತಿನಲ್ಲಿ ಆಕಾಶ್ ಅವರ ಆ ವರ್ಣರಂಜಿತ ಶಬ್ದದೊಂದಿಗೆ, ಅವರದೇ ಆದಂತಹ ಆ ಬಾಡಿ ಲ್ಯಾಂಗ್ವೇಜ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾರೆ. ಸೊ ಅಲ್ಲಿಯವರೆಗೂ ಹುಷಾರಾಗಿರಿ, ಟೇಕ್ ಕೇರ್. ಮಕ್ಕಳನ್ನ ಜಾಗ್ರತೆ ಮಾಡ್ಕೊಳ್ಳಿ, ಮುಂಗಾರು ಮಳೆ ಜೋರಿದೆ.
ಅದು ಕರಾವಳಿಯಲ್ಲಂತೂ ಕೇಳಲೇಬೇಡಿ, ಬಹಳ ಆರ್ಭಟ ಜೋರಿದೆ ಮಳೆದು. ಸೊ ಹಾಗಾಗಿ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಕಾಳಜಿ ಇರಲಿ, ರಜಾ ದಿನಗಳ ಮಜಾವನ್ನ ಜಾಗೃತೆಯಿಂದ ನಡೆಸ್ಕೊಳ್ಳಿ. ಇನ್ನು ಶಾಲೆ ಆರಂಭ ಆಗ್ತಾ ಇದೆ, ಕೆಲವೇ ದಿನಗಳಲ್ಲಿ ಮನೆಯವರೆಗೂ ಕೂಡ ಸುಸ್ತಾದಂತಹ ಮಹಿಳೆಯರಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗ್ತಾ ಇದೆ, ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ ಇನ್ನು. ಸೊ ನೆಕ್ಸ್ಟ್ ಆ ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಗುಡ್ ನೈಟ್, ಶಬಾ ಕೇರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.